ಮುದ್ದಾದ ಅವಳಿ ಗಂಡು ಮಕ್ಕಳ ಜೊತೆ ಅಮೂಲ್ಯ ಫೋಟೋಶೂಟ್. ಗೋಲ್ಡನ್ ಕ್ವೀನ್ ಕಂದ ಮಗಳು ಸಖತ್ ಕ್ಯೂಟ್. ಹೌದು, ಸ್ಯಾಂಡಲ್ವುಡ್ ನಟಿ ಅಮೂಲ್ಯ ಜಗದೀಶ್ ಮಾರ್ಚ್ ತಿಂಗಳಲ್ಲಿ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದರು. ಆದರೆ ಇಲ್ಲಿಯವರೆಗೂ ಒಂದೇ ಒಂದು ಮಕ್ಕಳ ವಿಡಿಯೋ, ಫೋಟೋ ಆಗಲಿ ಹಂಚಿಕೊಂಡು ಮುಖವನ್ನ ರಿವೀಲ್ ಮಾಡಿರಲಿಲ್ಲ. ಆದರೆ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಂದು ಅವಳಿ ಪುತ್ರರ ಮುಖವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಅಮೂಲ್ಯ. ಮೊದಲ ಬಾರಿಗೆ ಮಕ್ಕಳ ಫೋಟೋಶೂಟ್, ವಿಡಿಯೋ ಶೂಟ್ ಮಾಡಿಸಿಕೊಂಡ ನಟಿ ಅಮೂಲ್ಯ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಅಮೂಲ್ಯ ಪತಿ ಜಗದೀಶ್ ತಮ್ಮ ಇಬ್ಬರು ಮಕ್ಕಳನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ಫೋಟೋಗೆ ಸಖತ್ ಪೋಸ್ ಕೊಟ್ಟಿದ್ದಾರೆ. ನಟಿ ಅಮೂಲ್ಯ ಗ್ರೀನ್ ಕಲರ್ ಲಾಂಗ್ ಗೌನ್ನಲ್ಲಿ ಮಿಂಚಿದ್ದಾರೆ. ಪತಿ ಜಗದೀಶ್ ಕಪ್ಪು ಶರ್ಟ್ ಧರಿಸಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಈ ಅವಳಿ ಪುಟಾಣಿಗಳ ಫೋಟೋಗೆ ಲೈಕ್, ಕಮೆಂಟ್ಸ್ಗಳ ಸುರಿಮಳೆಯಾಗಿದೆ. ಈ ಹಿಂದೆ ಅಮೂಲ್ಯ ಮಕ್ಕಳ ಮುಖ ತೋರಿಸದೆ ಫೋಟೋವನ್ನ ಹಂಚಿಕೊಂಡಿದ್ರು. ಬರೀ ಕಾಲುಗಳು ಕಾಣುವಂತೆ ಫೋಟೋ ಶೇರ್ ಮಾಡಿಕೊಂಡಿದ್ರು. ಇದು ಇವರ ಅಭಿಮಾನಿಗಳಿಗೆ ಬೇಸರವೂ ತಂದಿತ್ತು. ಮಕ್ಕಳ ಮುಖವನ್ನ ಆದಷ್ಟು ಬೇಗ ರಿವೀಲ್ ಮಾಡಿ ಅಂತ ಇವರ ಫ್ಯಾನ್ಸ್ ಕೇಳಿಕೊಂಡಿದ್ರು. ಅದರಂತೆ ಕೊನೆಗೂ ಮಕ್ಕಳ ಮುಖವನ್ನ ರಿವೀಲ್ ಮಾಡಿದ್ದಾರೆ ಅಮೂಲ್ಯ ದಂಪತಿ.